ಸ್ಟೇಜಿಗೆ ಬಂದ್ರೆ ರೂಪೇಶ್ ಹಿಂಗೆ, ಸಿನಿಮಾ ಮಾಡಿದ್ರೆ ಹಿಂಗೆ, ಪ್ರಮೋಷನಲ್ಲಿ ಹಿಂಗಿರ್ತಾನೆ ಸಿನಿಮಾ ಅದು, ಅಥವಾ ಇಂಟರ್ವ್ಯೂಗಳಲ್ಲಿ ಬಂದಾಗ ಹಿಂಗೆ. ರೂಪೇಶ್ ವ್ಯಕ್ತಿಯಾಗಿ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಬಿಕಾಸ್ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ನನ್ನ ಪ್ರಕಾರ ಒಂದು 7-8 kg ಅಂತೂ ಇಳಿದಿರ್ತೀನಿ. ಹೋಗ್ಬೇಕಾದ್ರೆ ಹಿಂಗೆ ಹೋಗಿದ್ದೆ ನಾನು. ಸೊ ಬರ್ಬೇಕಾದ್ರೆ ನೋಡಿ ಇವಾಗ ಏನೂ ಇಲ್ಲ, ಬೈಸ್ ಗೀಸ್ ಏನೂ ಇಲ್ಲ. ಹೌದು, ಅಂದ್ರೆ ಮೆಸೇಜ್ ಅಂದ್ರೆ ನಾನು ನನ್ನ ಸರ್ಕಸ್ ಸಿನಿಮಾಗೆ ಹೇಳ್ತಾ ಇರೋದು. ನಮಗೆ ಹೀರೋಯಿನ್ಸ್ ಯಾರು ಫೈನಲ್ ಆಗ್ತಾ ಇರಲಿಲ್ಲ. ಲಾಸ್ಟ್ ಏನೋ 1 ತಿಂಗಳೇನೋ ಇತ್ತು, 1 ತಿಂಗಳು ನಾನು ಆಡಿಷನ್ ಕಾಲು ಹಾಕಿದ್ದೆ, ನೋಡಿರ್ಬೋದು. ಅದರಲ್ಲೂ ನನಗೆ ಅಂದ್ರೆ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗುವಂತ ಯಾರು ಸಿಗ್ತಾ ಇರಲಿಲ್ಲ. ಸೊ ಇವ್ರದ್ದು ಬಂತು ನೋಡೋದಕ್ಕೆ ಒಂದು ಹೀರೋಯಿನ್ ತರ ಕಾಣ್ತಾ ಇದ್ರು. ನಾನು ಅದಕ್ಕೆ ಮೆಸೇಜ್ ಮಾಡಿದೆ, ಆದ್ರೆ ಹಾಯ್ ಅಂತ ಕಳ್ಸಿದಷ್ಟು ಬೇರೆನೂ ಕಳ್ಸಿರ್ಲಿಲ್ಲ. ಅವ್ರು ರಿಪ್ಲೈ ಮಾಡಿದ್ರೆ ನಾನು ಸಿನಿಮಾ ವಿಷಯ ಹೇಳೋಣ ಅವ್ರಿಗೆ ಅಂತ. ಹೆಂಗಿತ್ತು ಅಂದ್ರೆ ಹುಡುಗರೆಲ್ಲ ಅವ್ರ ಡ್ರೆಸ್ನ ಅವ್ರ ಬೆಡ್ ಪಕ್ಕದಲ್ಲಿ ಇಡ್ತಾ ಇದ್ರು. ನಾನು ಒಬ್ಬನೇ ಹುಡುಗಿರ ಜೊತೆ ಹುಡುಗರ ಡ್ರೆಸ್ ಇಡ್ತಾ ಇದ್ದೀನಿ, ನಾನು ಒಬ್ಬನೇ. ನನಗೆ ಬೈತಾ ಇದ್ರು, ನೀನೊಬ್ಬ ಏನಕ್ಕೆ ಇಲ್ಲಿ ಬರ್ತೀಯಾ, ನೀನು ಅಲ್ಲೋ ಅಂತ. ಬಟ್ ನನಗೆ ನನ್ನ ಸೂಟ್ ಕೇಸ್ ಎಲ್ಲ ಜಾಸ್ತಿ, ಇದು ಡ್ರೆಸ್ ಎಲ್ಲ ಜಾಸ್ತಿ ಇತ್ತು. ಸೊ ಅಲ್ಲಿ ಇರ್ತಾ ಇದ್ದೆ. ನನ್ನ ಪಾಲಿಸಿ ಒಂದು ಲೈಫ್ ಹೊರಗಡೆನು ನೀವೆಷ್ಟೇ ಕೆಟ್ಟವರಾಗಿ, ಬಟ್ ನನಗೆ ನಿಮ್ಮಲ್ಲಿ ಒಳ್ಳೆತನ ಕಂಡ್ರೆ, ಸೊ ನೀವು ಬೇರೆಯವ್ರ ಜೊತೆ ಏನೋ ಇಶ್ಯೂಸ್ ಆಗಿರ್ಬೋದು, ಬಟ್ ನನ್ನ ಜೊತೆ ನಿಮಗೆ ಒಳ್ಳೆ ಬಾಂಧವ್ಯ ಇದ್ದು ನನಗೆ ನೀವು ಒಳ್ಳೆಯವ್ರಾಗಿ ಕಂಡ್ರೆ, ನಿಮ್ಗೆ ಒಳ್ಳೆತನ ಕಂಡ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಅಂಥವ್ರ ಜೊತೆನೂ ಇರ್ತೀನಿ. ಸೊ ನಾನು ತುಳು ಭಾಷೆ 8ನೇ ಪರಿಚ್ಛೇದಕ್ಕೆ ಸೇರುವಂಥ ವಿಚಾರವಾಗಿರ್ಬೋದು, ತುಳು ಭಾಷೆ ಎಷ್ಟು ಒಂದು ಹಳೆಯ ಭಾಷೆ ಅದ್ರ ಬಗ್ಗೆ ನಾನು ಮಾತಾಡಿದ್ದೆ. ಆ್ಯಂಡ್ ತುಳು ನಾಡು ಅಂದರೆ ಏನು, ನಮ್ಮ ಕಲ್ಚರ್ ಏನು, ತುಳು ಭಾಷೆಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಅಥವಾ ತುಳು ಭಾಷೆ ಅಂದರೆ ನಮಗೊಂದು ಏನು ಫೀಲ್ ಇದೆ ಮನಸ್ಸಿನ ಒಳಗಡೆ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಸೊ ಈಗ ನಿಮ್ಮ ಸಾನ್ಯ ಅವರ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಒಳಗಡೆ ತುಂಬಾ ಚೆನ್ನಾಗಿ ಹೋಗ್ತಾ ಇರುತ್ತೆ. ಹೊರಗಡೆ ಒಂದು ಬೇರೆನೆ ಪೋಟ್ರಿ ಆಗಿರುತ್ತೆ. ಇವರಿಬ್ಬರು ಲವರ್ಸ್ ಆಗಿರ್ಬೋದು, ಫ್ಯೂಚರಲ್ಲಿ ಮದುವೆ ಆಗ್ತಾರೆ ಅನ್ನೋದನ್ನ. ಆ ಒಂದು ಸಂದರ್ಭದಲ್ಲಿ ತಂದೆ ಮನೆ ಒಳಗಡೆ ಬರ್ತಾರೆ. ನಿಮಗೆ ಆಶ್ಚರ್ಯ ಆಯ್ತಾ? ತಂದೆ ಬಂದು ಯಾಕೆ ಹೀಗೆ ಮಾಡ್ತಾ ಇದೆಯಾ, ತಲೆಗೆ ಪೇಟೆ ಇದು ಏನು ಬಟ್ಟೆಯಾಗಿ ಕಟ್ತಾ ಇದೆಯಾ, ಇದನ್ನೆಲ್ಲ ಮಾಡಬೇಡ ಅಂತ ಹೇಳಿದಾಗ ಆಶ್ಚರ್ಯ ಆಯ್ತಾ? ಅಪ್ಪನಿಗೆ ಹೇಗೆ ಗೊತ್ತಾಯ್ತು? ಸೋಷಿಯಲ್ ಮೀಡಿಯಾ ನೋಡಲ್ಲ, ಮೊಬೈಲ್ ಟಚ್ ಸ್ಕ್ರೀನ್ ಮೊಬೈಲ್ ಯೂಸ್ ಮಾಡಲ್ಲ. ಆ ಒಂದು ಹೇಗಿತ್ತು ಅದು ಫೀಲ್ ನಿಮಗೆ? ಅದೇ ನನಗೆ ನನ್ನ ಅಪ್ಪನ ಬಗ್ಗೆ ನಾನು ಹಿಂದೆ ಏನು ಹೇಳಿದೆ ಅಂತಂದ್ರೆ, ಅವ್ರಿಗೆ ಬಿಗ್ ಬಾಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಾನು ಬರಬೇಕಾದ್ರೆ ಅದ್ರ ಬಗ್ಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಏನು ಫೋನ್ ಏನಕ್ಕೆ ಯೂಸ್ ಮಾಡಲ್ಲ, ಏನೋ ಯಾವ ಮನೆ, ಆ ಥರ ಎಲ್ಲ ಪ್ರಶ್ನೆ ಕೇಳಿದ್ರು. ಸೊ ಒಳಗಡೆ ಬಂದು ಅವರು ಒಂದೊಂದು ವಿಷಯನೂ ಹೇಳಿದಾಗ ಆ್ಯಂಡ್ ಮನೇಲಿರೋ ಎಲ್ಲರ ಹೆಸರು ಹೇಳ್ತಾ ಇದ್ದಾರೆ, ಅರುಣ್ ಸಾಗರ್ ಅವರಲ್ವಾ ಇವರಲ್ಲ. ನನಗೆ ಶಾಕ್ ಆಯ್ತು, ಇವ್ರು ಏನು ಕಲ್ತು ಬಂದಿರೋದ ಹೆಸರನ್ನ, ಇಲ್ಲ ಇವ್ರಿಗೆ ಹೆಂಗೆ ಗೊತ್ತು ಎಲ್ಲರ ಹೆಸರು? ನಮಗೆ ಕೆಲವೊಂದ್ಸಲ ಮಿಸ್ ಆಗುತ್ತಲ್ಲ ಹೆಸರು. ಆಮೇಲೆ ಅವರ ಪಟ್ಟಿ ಬಗ್ಗೆ ಎಲ್ಲ ಹೇಳಿದಾಗ ಆಮೇಲೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಡೈಲಿ ನೋಡ್ತೀನಿ, ನಿಮ್ಮ 9 ಗಂಟೆ 9:30 ಆಗೋದು ಟಿವಿ ಮುಂದೆ ಕೂರ್ತೀನಿ. ಆವಾಗ ಗೊತ್ತಾಯ್ತು ಬಿಗ್ ಬಾಸ್ ನ ಅಪ್ಪ ಎಷ್ಟು ನೋಡ್ತಾ ಇದ್ದಾರೆ. ಅವ್ರ ಪಾಪ ವಿಡಿಯೋ ನೋಡೋದಕ್ಕೆ ಮನೆಯಿಂದ ಹೋಟೆಲ್ಗೆ ಹೋಗಿ ಹೋಟೆಲ್ನವ್ರ ಮೊಬೈಲ್ ಅಲ್ಲಿ ಊಟನ್ನ ನೋಡಿ ಆ ತರ. ಅದಿನ್ನೂ ನಾನು ಕರೆಕ್ಟಾಗಿ ಕೇಳಿಲ್ಲ ಅವ್ರ ಹತ್ರ. ಸೊ ಅದೇ ನನಗೆ ತುಂಬಾ ಖುಷಿ ಆಯ್ತು, ಅಪ್ಪ ನೋಡ್ತಾ ಇದ್ದಾರೆ. ಆವಾಗ ನನಗೆ ಇನ್ನೂ ಖುಷಿ ಆಯ್ತು, ನಾನು ಇಲ್ಲಿರೋದಕ್ಕೆ ಇನ್ನೊಂದು ಒಂದು ರೀಸನ್ ಆ್ಯಡ್ ಆಯ್ತು. ಅಪ್ಪನೂ ನನ್ನ ಶೋ ನೋಡ್ತಾರೆ, ಅವ್ರಿಗೂ ಹೆಮ್ಮೆ ಇದೆ ನನ್ನ ಬಗ್ಗೆ ಅಂತ. ಆ್ಯಂಡ್ ಅವರು ಅದೇ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳಿದ್ರು. ಆ್ಯಂಡ್ ಒಂದೇ ಹೇಳಿದ್ರು, ಎಲ್ಲ ಚೆನ್ನಾಗಿತ್ತು, ನೀನು ಪಟ್ಟಿ ಕಟ್ಟಿದ್ದು ಏನಕ್ಕೆ ಅಂತ. ನನಗೆ ಅರ್ಥ ಆಯ್ತು ಅವ್ರು ಏನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನನಗೆ ಅರ್ಥ ಆಯ್ತು ಎಲ್ಲೋ ಒಂದು ಕಡೆ ನಾನು ನನ್ನ ಫ್ರೆಂಡ್ಶಿಪ್ ಏನು ಅಂತ ತೋರ್ಸಕ್ಕೆ ಹೋಗಿದ್ದು. ಅದು ಏನು ಅಂತಂದ್ರೆ, ಮನೇಲಿ ಸಾನೆ ಹೋದ್ಮೇಲೆ ಕೆಲವರೆಲ್ಲ ಕೇಳೋದಕ್ಕೆ ಶುರು ಮಾಡಿದ್ರು, ನೀನು ಸ್ವಲ್ಪ ಕಮ್ಮಿ ಎಕ್ಸ್ಪ್ರೆಸಿವ್ ಇದೆಯಾ ಹಾಗೆ ಹೀಗೆ. ನನಗೆ ಅನ್ನಿಸ್ತು ಹೌದಾ, ನಾನು ನನ್ನ ವೇನಲ್ಲಿ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿದ್ದೆ ನನ್ನ ಫ್ರೆಂಡ್ಶಿಪ್ನ. ಸೊ ನಾನು ಅಂದ್ಕೊಂಡೆ ಫ್ರೆಂಡ್ಶಿಪ್ ಯಾವತ್ತು ಚೆನ್ನಾಗೇ ಕಾಣುತ್ತೆ ಹೊರಗಡೆ. ಆ್ಯಂಡ್ ಫ್ರೆಂಡ್ಶಿಪ್ಗೆ ನಾನು ವ್ಯಾಲ್ಯೂ ಕೊಡೋನು. ಅದು ಹುಡುಗಿ ಆಗಬೇಕು ಅಂತ ಇಲ್ಲ, ಒಬ್ಬ ಹುಡುಗ ಆದರೂ ನಾನು ಅಷ್ಟು ಕ್ಲೋಸ್ ಆಗಿದ್ರು, ಒಂದು 100 ದಿನ ನಾವು ಒಟ್ಟಿಗೆ ಇದ್ದು, ಒಬ್ಬ ನನ್ನ ಕ್ಲೋಸ್ ಫ್ರೆಂಡ್ ಹುಡುಗ ಹೋದ್ರು ನಾನು ಅದೇ ರೀತಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೆ ಬಹುಶಃ. ಸೊ ನನಗೆ ಅನ್ನಿಸ್ತು, ಇಲ್ಲ ನಾನು ನಿಮಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತೀನಿ ಅಂತ, ಫ್ರೆಂಡ್ಶಿಪ್ನ ತೋರಿಸ್ಬೇಕು ಅಂತ ಅದಕ್ಕೆ ಮಾಡಿದೆ. ಬಟ್ ಹೊರಗಡೆ ಮೇ ಬಿ ಅದು ನಿಮ್ಗೆ ಒಳಗಡೆ ಫೀಲ್ ಗೊತ್ತಿರಲ್ಲ. ಸೊ ಹಾಗಾಗಿ ಒಳಗಡೆ ನಮ್ಗೆ ತುಂಬ ಕನೆಕ್ಟ್ ಆದವರು ಟಕ್ಕಲ್ಲಿ ಹೋಗ್ಬಿಟ್ರೆ ಅದು ಎಷ್ಟು ಹೆಂಗೆ ಫೀಲ್ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಗುರೂಜಿ ಹೋದಾಗಲೂ ಹಂಗೆ ಫೀಲ್ ಆಯಿತು. ಗುರೂಜಿ ಹೋಗಿ ಇನ್ನೊಂದು 4 ದಿನ ಇತ್ತು, ಇಲ್ಲ ಅವ್ರು ಹೋಗಿ ಇನ್ನೊಂದು 4-5 ವಾರ ಇರ್ತಾ ಇದ್ದಾರೆ. ಆಗಲೂ ನಾನು ಮೇ ಬಿ ಪಟ್ಟಿ ಕಟ್ತಾ ಇದ್ದೆ ಅವ್ರಿಗೋಸ್ಕರ, ಗುರೂಜಿ ಐ ಮಿಸ್ ಯು ಅಂತ. ಮೇ ಬಿ ಅದು ನನ್ನ ವೇ ಆಫ್ ಎಕ್ಸ್ಪ್ರೆಷನ್, ಒಬ್ಬ ಫ್ರೆಂಡ್ಗೆ ಕೊಡುವಂಥ ಅದು ವ್ಯಾಲ್ಯೂ ನಾನು. ಸೊ ಹೊರಗಡೆ ಅದು ಮೇ ಬಿ ಇವನೇನೋ ಅಂದರೆ ಈ ಲವ್ ಫೀಲಲ್ಲೆಲ್ಲ ಕಂಡಿರ್ಬೋದು. ಸೊ ಅದು ಅವ್ರಿಗೆ ಕಂಡಿರೋದು ತಪ್ಪಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಕಾಮನ್ ಅಲ್ಲ, ಹುಡುಗಿ ಎಷ್ಟೇ ಫ್ರೆಂಡ್ಶಿಪ್ ಇತ್ತು ಹಂಗೆ ಅನ್ಕೋತಾರೆ. ಬಟ್ ನಮ್ಮ ಮಧ್ಯೆ ಇದ್ದಿದ್ದು ಒಂದು ಪ್ಯೂರ್ ಆಗಿರುವಂಥ ಫ್ರೆಂಡ್ಶಿಪ್ ಮಾತ್ರ. ಎಸ್, ಈಗ ಬಿಗ್ ಬಾಸ್ನ ಒಳಗೆ ಹೋದಾಗ ತಮ್ಮ ಒಂದು ಪರಿಚಯ ಮಾಡೋ ಸಂದರ್ಭದಲ್ಲಿ ನೀವು ಸಾನ್ಯ ಅವರನ್ನು ನೋಡಿ ಒಂದು ಮಾತು ಹೇಳ್ತೀರಿ, ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೆ, ನಾನೊಂದು ಸಿನಿಮಾದ ಆಡಿಷನ್ಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದೆ ಅಂತ. ಹೆಚ್ಚಿನವರು ಅದನ್ನು ನೋಡಿದಾಗ ಏನು ಅನ್ಸಿದ್ರು ಹೇಳಿದ್ರೆ, ಇವರೇ ಮೊದಲೇ ಇಬ್ರು ಪರಿಚಯ ಇದ್ರು ಅಂತ. ನಿಜವಾಗ್ಲೂ ಪರಿಚಯ ಇದ್ರ ಅಥವಾ ನಿಮಗೆ ಮೆಸೇಜ್ ಮಾಡಿ ಆ ಸಂಪರ್ಕ ಅಲ್ಲಿಗೆ ಕಡಿತ ಆಗಿತ್ತು? ಡೈರೆಕ್ಟ್ ಆಗಿ ನೋಡಿದ್ದು ಬಿಗ್ ಬಾಸ್ ಅಲ್ಲ? ಹೌದು, ಅಂದ್ರೆ ಮೆಸೇಜ್ ಅಂದ್ರೆ ನಾನು ನನ್ನ ಸರ್ಕಸ್ ಸಿನಿಮಾಗೆ ಹೇಳ್ತಾ ಇರೋದು. ನಮಗೆ ಹೀರೋಯಿನ್ಸ್ ಯಾರು ಫೈನಲ್ ಆಗ್ತಾ ಇರಲಿಲ್ಲ.
ಲಾಸ್ಟ್ ಏನೋ 1 ತಿಂಗಳೇನೋ ಇತ್ತು, 1 ತಿಂಗಳು ನಾನು ಆಡಿಷನ್ ಕಾಲು ಹಾಕಿದ್ದೆ, ನೋಡಿರ್ಬೋದು. ಅದರಲ್ಲೂ ನನಗೆ ಅಂದ್ರೆ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗುವಂತ ಯಾರು ಸಿಗ್ತಾ ಇರಲಿಲ್ಲ. ಸೊ ನಾನು ಒಂದಷ್ಟು ಪ್ರೊಫೈಲ್ಸ್ ನಾನು ಮಾಡ್ತೀನಿ ಎವ್ರಿ ಸಿನಿಮಾ ಟೈಮಲ್ಲಿ. ನಮಗೆ ಸಜೆಷನ್ಸ್ ಯಾರೋ ಕಳಿಸ್ತಾ ಇರ್ತಾರೆ ಲಿಂಕ್ಸ್, ನೋಡಿ ಇವರು ಆಕ್ಟರ್ ಇದ್ದಾರೆ, ಇವ್ರು ನೋಡಿ ನೋಡಿ ಆಕ್ಟ್ ಮಾಡ್ತಾರ ಕೇಳಿ ಅಂತ ನಮ್ಮ ಟೀಮಲ್ಲೆಲ್ಲ ಹುಡುಕ್ತಾ ಇರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಯಾರು ಕನ್ನಡ ಆಕ್ಟರ್ಸು ಇಲ್ಲ ತುಳು ಆಕ್ಟರ್ಸು ನನಗೆ ಪರಿಚಯ ಇಲ್ಲದೆ ಅವ್ರನ್ನ ಪ್ರೊಫೈಲ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ. ಸೊ ಇವ್ರದ್ದು ಬಂತು ನೋಡೋದಕ್ಕೆ ಒಂದು ಹೀರೋಯಿನ್ ತರ ಕಾಣ್ತಾ ಇದ್ರು. ನಾನು ಅದಕ್ಕೆ ಮೆಸೇಜ್ ಮಾಡಿದೆ, ಆದ್ರೆ ಹಾಯ್ ಅಂತ ಕಳಿಸಿದಷ್ಟು ಬೇರೆನೂ ಕಳಿಸಿರ್ಲಿಲ್ಲ. ಅವ್ರು ರಿಪ್ಲೈ ಮಾಡಿದ್ರೆ ನಾನು ಸಿನಿಮಾ ವಿಷಯ ಹೇಳೋಣ ಅವ್ರಿಗೆ ಅಂತ. ಬಟ್ ಅಷ್ಟೇ, ಅದಕ್ಕೆ ಅವ್ರು ನೋಡಿಲ್ಲ ಅಂದ್ರೆ ರಿಪ್ಲೈ ಮಾಡಿರ್ಲಿಲ್ಲ, ಬಟ್ ಅವ್ರು ನೋಡಿ ರಿಪ್ಲೈ ಮಾಡಿಲ್ಲ ಅಂತ ಮತ್ತೆ ಗೊತ್ತಾಗಿದ್ದು ನನಗೆ. ಸೊ ಇಷ್ಟೇ. ಬಟ್ ನಮಗೆ ಪರ್ಸನಲ್ ಕಾಂಟ್ಯಾಕ್ಟ್ ಅಂತೂ ಇಲ್ಲ. ಸೊ ಒಂದು ಸಿನಿಮಾ ಆಡಿಷನ್ಗೆ ಮೆಸೇಜ್ ಮಾಡಿದ್ಬಿಟ್ರೆ ಬೇರೆ ಯಾವ ಕನೆಕ್ಷನ್ ಇರಲಿಲ್ಲ. ಹಾಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಬಾಂಡಿಂಗ್ ಅನ್ನ ಇಡೀ ಕರ್ನಾಟಕ ಜನತೆ ಒಪ್ಪಿಕೊಂಡ್ರು, ಅದು ಗುರೂಜಿದ್ದು. ಹೌದು, ಗುರೂಜಿ ಅವರು ನಿಜವಾಗಿ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ಅವರು ಏನು ಜ್ಯೋತಿಷ್ಯದು ಹೇಳ್ತಾ ಇದ್ರು, ನಂಬರ್ಸ್ ಇದ್ದು, ಅದಾದ್ಮೇಲೆ IPL ಅಲ್ಲಿ ಪ್ರಿಡಿಕ್ಷನ್ ಎಲ್ಲ ಮಾಡ್ತಾ ಇದ್ರು. ಆ ಟೈಮಲ್ಲಿ ನಿಜವಾಗ್ಲೂ ಅವರು ಸ್ವಲ್ಪ ಟ್ರೋಲ್ ಕೂಡ ಆಗ್ತಾ ಇದ್ರು. ಅದ್ ನಿಮ್ಗೆ ಗೊತ್ತಿತ್ತ? ಯಾಕಂತ ಹೇಳಿದ್ರೆ ಹೆಚ್ಚಿನವ್ರು ಅನ್ಕೊಂಡ್ರು ಇವ್ರ ಜೊತೆ ಸ್ವಲ್ಪ ಯಾರಾದ್ರೂ ಮಿಂಗಲ್ ಆಗೋದು ಸ್ವಲ್ಪ ಕಷ್ಟನಪ್ಪ, ಅವ್ರ ಬಿಹೇವಿಯರ್ ಬೇರೆ ಇದೆ. ಈಗ ಹೋಗಿರೋರು ಕೆಲವರು ಯೂತ್ಸ್ ಇದ್ದಾರೆ, ಅವರ ಮೆಂಟಾಲಿಟಿ ಬೇರೆ ಇರುತ್ತೆ, ಇವರ ಮೆಂಟಾಲಿಟಿ ಬೇರೆ ಇರುತ್ತೆ, ಇದು ಮ್ಯಾಚ್ ಆಗುತ್ತಾ ಅಂತ ಹೇಳಿ. ಸೊ ಎಲ್ಲಿ ತನಕ ಅಂತ ಹೇಳಿದ್ರೆ ನೀವು ಅಪ್ಪಾಜಿ ಅಂತಲೇ ಡೈರೆಕ್ಟ್ ಕರೆದ್ರಿ. ಅಪ್ಪಾಜಿ ಅನ್ನೋ ಪದ ಸಾಮಾನ್ಯವಾಗಿ ಎಲ್ಲರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಹೇಗೆ ಸ್ಟಾರ್ಟ್ ಆಯ್ತು ನಿಮ್ಮ ಬಾಂಡಿಂಗ್ ಇಬ್ಬರದು? ಒಂದೇನು ಅಂತಂದ್ರೆ ನಾನು ಹೊರಗಡೆಯಿಂದ ನೋಡಿದ್ದೆ ಅವ್ರನ್ನ. ನಾನು ಕೂಡ IPL ಟೈಮಲ್ಲಿ RCB ಮ್ಯಾಚ್ ಇರಬೇಕಾದ್ರೆ ಅವ್ರ ಲೈವ್ ಎಲ್ಲ ನೋಡ್ತಾ ಇದ್ದೇವೆ, RCB ವಿನ್ ಆಗುತ್ತಾ ಇಲ್ವಾ ಏನ್ ಹೇಳ್ತಾರೆ ಅಂತ ನೋಡೋದಕ್ಕೆ. ಸೊ ಅಲ್ಲಿ ಹೋದಾಗ ಫಸ್ಟ್ ಅನ್ನಿಸ್ತು, ಅಯ್ಯೋ ಇವ್ರೇನಕ್ಕಪ್ಪ ಬಂದ್ರು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಸ್ವಲ್ಪ ಕೆಲವು ಬೈಯೋದೆಲ್ಲ ವಿಡಿಯೋ ನೋಡಿದ್ದೆ ನಾವು, ಇವ್ರ ಜೊತೆ ಹೆಂಗಪ್ಪ ಅಂತ ಆಗಿತ್ತು. ಬಟ್ ಹೋಗ್ತಾ ಹೋಗ್ತಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂತ ಒಬ್ಬ ಗುರೂಜಿ ಏನಿದ್ರು, ಆರ್ಯವರ್ಧನ್ ಗುರೂಜಿ ಅವರು, ಮನೆ ಒಳಗಡೆ ಅವರೊಬ್ಬ ಮುಗ್ಧ ಮನಸ್ಸಿನ ವ್ಯಕ್ತಿ ಅಂತ ನನಗೆ ಅರ್ಥ ಆಯ್ತು. ಮತ್ತೆ ಅವ್ರು ನಿಮ್ಮ ಹತ್ರ ಒಂದು ಮಾತು ಹೇಳಿದ್ರು, ನೆನಪಿದೆಯಾ? ಒಳಗಡೆ ಒಂದು ಪನೀರ್ ಇದು ನಾನು ಅಂದ್ಕೊಂಡಿದ್ದು ಇದು ಹುಡುಗಿ ಬಗ್ಗೆ ಏನೋ ಹೇಳ್ತಾ ಇದಾರೆ ಅಂತ. ಓದಾಗ ಗೊತ್ತಾಯ್ತು ಇವ್ರ ಬಗ್ಗೆ ಮಾತಾಡ್ತಾ ಇರೋದ ಅಂತ. ಬಟ್ ನನಗೆ ಲೈಫಲ್ಲಿ ಹಂಗೆ, ನನಗೆ ಇವಾಗ ರಾಜಣ್ಣ ಅವರ ಮನೆಯಲ್ಲಿ ಫುಲ್ ಎಲ್ಲರೂ ವಿರುದ್ಧ ಆದ್ರೂ ನಾನು ಅವ್ರ ಪರ ಇದ್ದೆ ಅಂದ್ರೆ ನಾನು ಫ್ರೆಂಡ್ ಆಗಿ ಅವ್ರ ಜೊತೆ ಇದ್ದೆ. ಪರ ಅಂತ ಹೇಳೋದಕ್ಕಿಂತಲೂ ನನ್ನ ಪಾಲಿಸಿ ಒಂದು ಲೈಫ್ ಹೊರಗಡೆನು ನೀವೆಷ್ಟೇ ಕೆಟ್ಟವರಾಗಿ, ಬಟ್ ನನಗೆ ನಿಮ್ಮಲ್ಲಿ ಒಳ್ಳೆತನ ಕಂಡ್ರೆ, ಸೊ ನೀವು ಬೇರೆಯವ್ರ ಜೊತೆ ಏನೋ ಇಶ್ಯೂಸ್ ಆಗಿರ್ಬೋದು, ಬಟ್ ನನ್ನ ಜೊತೆ ನಿಮಗೆ ಒಳ್ಳೆ ಬಾಂಧವ್ಯ ಇದ್ದು ನನಗೆ ನೀವು ಒಳ್ಳೆಯವ್ರಾಗಿ ಕಂಡ್ರೆ, ನಿಮ್ಗೆ ಒಳ್ಳೆತನ ಕಂಡ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಅಂಥವ್ರ ಜೊತೆನೂ ಇರ್ತೀನಿ, ಅದ್ರ ಜೊತೆ ಫ್ರೆಂಡ್ಶಿಪ್ಪು ಮಾಡ್ತೀನಿ. ಬಟ್ ಗುರೂಜಿ ಅವರು ನಾನು ಅಂದ್ಕೊಂಡಿದ್ದು ತುಂಬಾ ರಫ್ ಇರ್ತಾರೆ ಅಂತ, ಬಟ್ ಅಲ್ಲಿ ತುಂಬಾ ಸಾಫ್ಟ್ ಆಗಿ ತುಂಬಾ ಮಗಳ ಬಗ್ಗೆ ಪ್ರೀತಿ ಇದೆಲ್ಲ ನೋಡಿದಾಗ ನನಗೆ ಕೆಲವೊಂದು ಕಡೆ ಕಂಟೆಸ್ಟೆಂಟ್ ಆಗಿ ಅವ್ರು ಹೆಂಗೆ ಬೇಕಾದ್ರೂ ಇರ್ಬೋದು, ಬಟ್ ಒಬ್ಬ ತಂದೆ ಆಗಿ ಒಬ್ಬ ವ್ಯಕ್ತಿಯಾಗಿ ತುಂಬಾ ಅದ್ಭುತವಾದ ವ್ಯಕ್ತಿ ಅಂತ ಗೊತ್ತಾಯ್ತು. ಅವ್ರಿಗೆಲ್ಲ ಮನೆಯಲ್ಲೆಲ್ಲ ಕೆಲವರೆಲ್ಲ ಬೈತಾ ಎಲ್ಲ ಇದ್ರು. ಸೊ ಅವಾಗ ನನಗೆ ಅನ್ನಿಸ್ತಾ ಇತ್ತು, ಅವ್ರು ಉತ್ತರ ಕೊಡ್ತಾ ಇರ್ಲಿಲ್ಲ OTT-ನಲ್ಲಿ. ನಾನು ಹೋಗಿ ಹೇಳ್ತಾ ಇದ್ದೆ ಏನಾಗ ಅವ್ರಿಗೆ ಬೈತಾ ಇದ್ದಾರೆ, ಏನ್ ಮಾಡಿದ್ರು. ಸೊ ಆ ಥರ ಎಲ್ಲ ಏನಕ್ಕೆ ಪದ ಬಳಕೆ ಮಾಡ್ತಾರೆ ಅಂತ. ಅದು ಅವ್ರಿಗೂ ಖುಷಿ ಆಗ್ತಿತ್ತು, ಪಾಪ ನನ್ನ ಮಗನ ತರ ಇವನು ಬಂದು ನಾನು ಹೇಳೋದನ್ನ ಅವ್ನು ಹೇಳ್ತಾ ಇದ್ದಾನೆ ಅಲ್ವಾ ಅಂತ. ಸೊ ಅದು ಆ ಫೀಲ್ ಅವ್ರಿಗೆ ಬಂತು. ನನಗೆ ಅವರ ಮಗಳ ವಿಷಯದಿಂದ ಅವರ ತಂದೆಯ ಒಂದು ಏನ್ ಪ್ರೀತಿ ಇದೆ ಅದು ಗೊತ್ತಾಯ್ತು. ಹೋಗ್ತಾ 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 ನಮ್ಮಿಬ್ಬರು ಬಾಂಡಿಂಗು ತಂದೆ ಮಗನ ಬಾಂಡಿಂಗ್ ಆಗ್ತಾ ಹೋಯ್ತು. ಈಗ ರೂಪೇಶ್ ಹೊರಗಡೆ ಹೋಗುವಾಗ ಅವರ ಒಂದು ಮನಸ್ಥಿತಿಯಲ್ಲಿ ಇರುತ್ತೆ, ನಾನು ಇಷ್ಟು ಜನರಲ್ಲಿ ಒಂದು ಕ್ಲೋಸ್ ಆಗಿದ್ದೀನಿ, ಯಾರ ಹತ್ರ ಫೀಲ್ ಜಾಸ್ತಿ ಇರುತ್ತೆ ಅಂತ. ಅಲ್ಲಿ ಒಳಗಡೆ ಹೋದಾಗ ಜಾಸ್ತಿ ನೆನಪು ಯಾರ್ದು ಬಂತು ನಿಮಗೆ ಹೊರಗಿನಿದ್ದದ್ದು? ಈಗ ದೊಡ್ಡಮ್ಮನವ್ರದ್ದಾಗಿರ್ಬೋದು, ತಂದೆ ಆಗಿರ್ಬೋದು, ಅಥವಾ ಬಾಂಬೆಯಲ್ಲಿರುವ ನಿಮ್ಮ ಅಕ್ಕ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಇಲ್ಲಿ ಒಂದು ಟೀಮ್ ಕೂಡ ನಿಮ್ದು, ನಿಮ್ಮ ಪ್ರೊಡಕ್ಷನ್ ಹೌಸಿನ ಹುಡುಗರು ಕೂಡ ಇದ್ರು. ಯಾರ ಜಾಸ್ತಿ ನೆನಪು ಬಂತು? ಜಾಸ್ತಿ ಅಂದ್ರೆ ನನ್ನ ಫ್ಯಾಮಿಲಿನ ಬಿಟ್ಟು ತುಂಬಾ ಇರ್ತೀನಿ, ನಾನು ಎಲ್ಲೆಲ್ಲೋ ಹೋಗ್ತಾ ಇರ್ತೀನಿ. ನಂಗೆ ಜಾಸ್ತಿ ನೆನಪು ಬಂದಿದ್ದು ನನ್ನ ಫ್ರೆಂಡ್ಸ್, ಕ್ಲೋಸ್ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ಅವರು, ಮತ್ತೆ ನನ್ನ ಟೀಮು. ಇವಾಗ ನವೀನೆಲ್ಲ ಅವನು ಟೀಮ್ ಅಂತ ಹೇಳೋದಕ್ಕಿಂತ ನನ್ನ ರಿಲೇಟಿವ್ ಅಂಡ್ ಬೆಸ್ಟ್ ಫ್ರೆಂಡ್ ಕೂಡ ಅವನು. ಸೊ ಅವ್ರು ನೆನಪಾಗ್ತಾ ಇತ್ತು. ಅಂದ್ರೆ ಪ್ರತಿ ಸಲ ನನಗೆ ಅಲ್ಲಿ ಕಷ್ಟ ಆಗ್ತಾ ಇತ್ತು. ಕಷ್ಟ ಆಗ್ತಾ ಇದ್ದಾಗ ನಾನು ಅನ್ಕೋತಾ ಇದ್ದಿದ್ದು ಒಂದೇ, ಅಲ್ಲ ನಾನಿಲ್ಲಿ ಒಳಗಿರೋದು ಮಾತ್ರ ಅಲ್ಲ, ನಾನು ಏನಾದ್ರು ಗೆದ್ರೆ ಎಲ್ಲ ತುಂಬಾ ವಾರಗಳಿದ್ರೆ ನನಗೊಬ್ಬನಿಗೆ ಹೆಲ್ಪ್ ಆಗೋದಲ್ಲ, ನನ್ನನ್ನು ನಂಬಿ ಒಂದು ಟೀಮ್ ಇದೆ ಅಲ್ಲಿ, ಅವ್ರಿಗೂ ಪಾಪ ಫ್ಯೂಚರಲ್ಲಿ ಒಳ್ಳೆ ಕೆಲಸ ಮಾಡೋ ಅವಕಾಶ ಸಿಗ್ಬೋದು, ಅವ್ರ ಲೈಫು ಚೆನ್ನಾಗಿ ಆಗ್ಬೋದು. ಸೊ ಅವ್ರದ್ದೆಲ್ಲ ನೆನಪು ನನಗೆ ಜಾಸ್ತಿ ಬರ್ತಾ ಇತ್ತು. ಈಗ ಬಿಗ್ ಬಾಸ್ ಮನೆಯ ಬಗ್ಗೆ ಹೇಳೋದಾದ್ರೆ, ಈಗ ಹೆಚ್ಚಿನವರಿಗೆ ಗೊತ್ತಿಲ್ಲ, ಕ್ಯಾಮರಾದಲ್ಲಿ ಏನ್ ಕಾಣಿಸುತ್ತೋ ಅಷ್ಟೇ ಇದೆ. ಒಂದು ಬಿಗ್ ಬಾಸ್ ಮನೆ ನಿಜವಾಗ್ಲೂ ಎಷ್ಟು ಸುಂದರವಾಗಿದೆ. ಯಾಕಂತ ಕೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ತಂದೆಯವ್ರನ್ನ ಬಿಗ್ ಬಾಸ್ ಮನೆಗೆ ಹೊರಗೆ ಬಂದ ತಕ್ಷಣ ಕೇಳಿದ್ವಿ ಹೇಗಿತ್ತು ಅಂತ. ಅವ್ರು ಹೇಳಿದ್ರು ನನಗೆ ಏನೋ ಒಂದು ದೇವಲೋಕಕ್ಕೆ ಹೋದಾಗೆ ಆಯ್ತು, ಆ ತರ ಒಂದು ಫೀಲ್ ಆಯ್ತು ಅಂತ ಹೇಳಿ. ನಿಜವಾಗಿ ನಿಮ್ಮ ಹತ್ರ ಕೇಳಿದ್ರೆ ಎಷ್ಟು ರೂಮ್ಸ್ ಇದೆ, ಯಾವ ತರ ಇದೆ ನಿಜವಾಗಿ ಬಿಗ್ ಬಾಸ್ ಮನೆ? ಬಿಗ್ ಬಾಸ್ ಮನೆ ನಾನು ಎಂಡ್ಗೆ ನನಗೆ ಅದ್ರ ವ್ಯಾಲ್ಯೂ ಅರ್ಥ ಆಗ್ತಾ ಇತ್ತು. ನನಗೆ ತುಂಬಾ ಬೇಜಾರಾಗ್ತಾ ಇತ್ತು, ಇನ್ನೊಂದು ವಾರಕ್ಕೆ ಹೊರಗೆ ಹೋಗ್ತೀವಿ ಅಂತ. ಅವಾಗ ನಾನು ಅಲ್ಲೇ ಹೇಳ್ತಾ ಇದ್ದೆ, ಇನ್ನು ನಮ್ಮ ಲೈಫಲ್ಲಿ ಹೊರಗಡೆನು ಎಷ್ಟೇ ದೊಡ್ಡ ಶ್ರೀಮಂತ ಇರಲಿ, ಎಷ್ಟೇ ದುಡ್ಡಿರೋನಿರಲಿ,
ಯಾರ ಮನೇನು ಈ ತರ ಖುಷಿ ಕೊಡುವಂತ ಅರಮನೆ ನನಗೆ ಸಿಗಲ್ಲ ಅಂತ. ಬಿಕಾಸ್ ಅದೊಂದು ಅರಮನೆನೇ. ಅರಮನೆ ಏನಕ್ಕೆ ಅಂತ ಅಂತೀನಿ ಅಂತಂದ್ರೆ ಅಷ್ಟೊಂದು ಜಾಗ, ಎಲ್ಲೋದ್ರೂ ತುಂಬಾ ಜಾಗ, ತುಂಬಾ ನಿಮ್ಗೆ ಬೇಕಾದಷ್ಟು ಜಾಗ ಇರುತ್ತೆ. ಕಂಜೆಸ್ಟೆಡ್ ಪ್ಲೇಸ್ ಅಂತ ಎಲ್ಲೂ ಇಲ್ಲ. ಅಲ್ಲಿ ಕಿಚನ್ ಅದು ಹೆಂಗೆ ಅಂತಂದ್ರೆ ಆ ತರದ ಕಿಚನ್ ಎಲ್ಲೂ ನೀವು ಹೊರಗಡೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಾಣುವಂತ ಒಂದು ಕಿಚನ್. ಸೊ ಕಿಚನ್ ಏರಿಯಾ ಇದೆ. ನನ್ನ ಫೇವ್ರೆಟ್ ಜಾಗಗಳಲ್ಲಿ ಅದೊಂದು. ಇನ್ನೊಂದು ಕನ್ಫೆಷನ್ ರೂಮ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಬಿಗ್ ಬಾಸ್ ಏನ್ ಟಾಸ್ಕ್ ಕೊಡ್ತಾರೆ ಅದು ಓದ್ಬೇಕು, ಇಲ್ಲ ಹುಷಾರಿಲ್ಲದೆ ಇದ್ರೆ ಅಲ್ಲಿ ಹೋಗ್ಬೇಕು. ಸ್ಟೋರ್ ರೂಮ್, ನಮಗೆ ಈ ಸರ್ಪ್ರೈಸ್ ವಿಚಾರಗಳು ಬರೋದು, ತಿಂಡಿಗಳು ಬರೋದು, ಬ್ಯಾಟ್ರಿ ಬರೋದು, ಇದೆಲ್ಲ ಸ್ಟೋರ್ ರೂಮ್ ಅಲ್ಲಿ ಬರುತ್ತೆ. ಲೆಟರ್ ಬರೋದು, ಇದೆಲ್ಲ ಸ್ಟೋರ್ ರೂಮ್ ಅಲ್ಲಿ ಬರುತ್ತೆ. ಅದ್ರ ಪಕ್ಕ ಒಂದು ಪೌಡರ್ ರೂಮ್ ಅಂತ ಇದೆ, ಅಲ್ಲಿ ಮೇಕಪ್ ಮಾಡ್ಕೊಳ್ಳೋದು, ಅವ್ರವ್ರ ಮೇಕಪ್ ನಾವೇ ಮಾಡ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ನಮ್ಮ ಡ್ರೆಸ್ ಇಡೋದು. ಹೆಂಗಿತ್ತು ಅಂದ್ರೆ ಹುಡುಗರೆಲ್ಲ ಅವ್ರ ಡ್ರೆಸ್ನ ಅವ್ರ ಬೆಡ್ ಪಕ್ಕದಲ್ಲಿ ಇಡ್ತಾ ಇದ್ರು. ನಾನು ಒಬ್ಬನೇ ಹುಡುಗಿರ ಜೊತೆ ಹುಡುಗರ ಡ್ರೆಸ್ ಇಡ್ತಾ ಇದ್ದೀನಿ, ನಾನು ಒಬ್ಬನೇ. ಸೊ ನನಗೆ ಬೈತಾ ಇದ್ರು, ನೀನೊಬ್ಬ ಏನಕ್ಕೆ ಇಲ್ಲಿ ಬರ್ತೀಯಾ, ನೀನು ಅಲ್ಲೋ ಅಂತ. ಬಟ್ ನನಗೆ ನನ್ನ ಸೂಟ್ ಕೇಸ್ ಎಲ್ಲ ಜಾಸ್ತಿ, ಇದು ಡ್ರೆಸ್ ಎಲ್ಲ ಜಾಸ್ತಿ ಇತ್ತು, ಸೊ ಅಲ್ಲಿ ಇರ್ತಾ ಇದ್ದೆ. ಅದಾದ್ಮೇಲೆ ಡೈನಿಂಗ್ ಏರಿಯಾ, ಅದೊಂದು ಬೇರೆನೇ ರೀತಿ, ಒಂದು ರೌಂಡ್ ಆಗಿ ಡೈನಿಂಗ್ ಟೇಬಲ್ ಇರುತ್ತೆ, ಎಲ್ಲ ಕೂತು ಊಟ ಮಾಡೋದು ಒಂದು ಮಜಾ ಬೇರೆ. ಬಟ್ ನಾವು ಹೋಗ್ತಾ ನಮ್ಮ ಹೋಟೆಲ್ಗೆ ಶಿಫ್ಟ್ ಆಗೋದು ಬೇರೆ ವಿಷಯ. ಅದಾದ್ಮೇಲೆ ಬೆಡ್ರೂಮ್ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಅಲ್ಲಿ 8 ಬೆಡ್ ಇದೆ. 16 ಜನ 15 ಜನ, ಬಿಕಾಸ್ ಒಂದು ಸಿಂಗಲ್ ಬೆಡ್ ಇರೋದು. ಆಮೇಲೆ 7 ಬೆಡ್ ಇದೆ. 7 ಬೆಡ್ ಇದೆ. ಆಮೇಲೆ ಬೆಡ್ರೂಮ್ ಪಕ್ಕದಲ್ಲಿ ಕ್ಯಾಪ್ಟನ್ ರೂಮ್ ಇದೆ. ಸೊ ಆ ಕ್ಯಾಪ್ಟನ್ ರೂಮ್ ಅನ್ನು ನೋಡೋದೇ ನಮ್ಗೊಂದು ಖುಷಿ. ಬಿಕಾಸ್ ಅಲ್ಲೊಬ್ಬ ಮಲಗಿದ್ದಾನೆ ಅಂತಂದ್ರೆ ಅವ್ರಿಗೊಂದು ರಾಜನ ಮರ್ಯಾದೆ ನಾವು. ಸೊ ನಾನು ಕ್ಯಾಪ್ಟನ್ ಆದಾಗಲೂ 5 ಸ್ಟಾರ್ ಹೋಟೆಲ್ ತರ ನಿಮಗೆ ಒಂದು ಸಪ್ರೇಟ್ ವಾಶ್ರೂಮ್ ಇದೆ, ನಿಮಗೆ ಒಂದು ಸಪ್ರೇಟ್ ಬೆಡ್ ಇದೆ. ಸೊ ಒಂದು ರೂಮ್ ಇದೆ ಸಪ್ರೇಟ್, ಅಲ್ಲಿ ಬೇರೆ ಯಾರಿಗೂ ಸಿಗಲ್ಲ ಕ್ಯಾಪ್ಟನ್ ಅಲ್ಲದೆ. ಸೊ ಅಲ್ಲಿ ಮಲಗಿದ್ರೆ ಅಲ್ಲೊಂದು ವ್ಯೂ ಇದೆ. ನಾನು ಒಂದು ವಾರ OTT ಅಂಡ್ ಇಲ್ಲಿ ಸೀಸನ್ 9 ಅಲ್ಲಿ 1 ವಾರ ಕ್ಯಾಪ್ಟನ್ ಆಗಿದ್ದೆ. ಅಲ್ಲೊಂದು ಮಲಗಿ ನೋಡಿದಾಗ ಕೆಳಗಡೆ ಮಲಗಿರೋರೆಲ್ಲ ನಮ್ಗೆ ಹಿಂಗೆ ಕೆಳಗಡೆ ಕಾಣ್ತಾ ಇರ್ತಾರೆ. ಅದೊಂದು ವ್ಯೂ ಇದೆ. ಅದು ನೋಡಿದಾಗ ನಮ್ಗೊಂದು ಏನೋ ಒಂದು ತುಂಬಾ ಪ್ರೌಡ್ ಫೀಲ್ ಆಗೋದು. ಸೊ ಅದು ನನ್ನ ಫೇವ್ರೆಟ್ ರೂಮ್ ಅಲ್ಲಿ ಇರೋದ್ರಲ್ಲಿ. ಅದಾದ್ಮೇಲೆ ಲಿವಿಂಗ್ ಏರಿಯಾ ಅಂತ ಇದೆ. ನಮಗೆ ಟಾಸ್ಕ್ ಎಲ್ಲ ಓದ್ಬೇಕಾದ್ರೆ ಅಲ್ಲೇ ಕೂತ್ಕೋಬೇಕು ಆ ಸೋಫಾದಲ್ಲಿ. ಅಂಡ್ ದೇವರ ಒಂದು ಏರಿಯಾ ಇದೆ. ಅದಾದ್ಮೇಲೆ ಗಾರ್ಡನ್ ಏರಿಯಾ ಇದೆ. ಅದಾದ್ಮೇಲೆ ವಾಶ್ರೂಮ್, ನಮ್ಮ ಟಾಯ್ಲೆಟ್ ಎಲ್ಲ ಇರುವಂತಹ ಏರಿಯಾ ನನ್ನ ಫೇವ್ರೆಟ್ ಏರಿಯಾ ಅದು. ಸೊ ಮನೆ ಒಂದು ರೀತಿಯಲ್ಲಿ ಆ ತರದ ಮನೆ ನಿಮಗೆ ಹೊರಗಡೆ ಎಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಸ್ಪೇಷಿಯಸ್ ಆಗಿ ಮನೆ ಇವಾಗ ತುಂಬಾ ಮಿಸ್ ಆಗ್ತದೆ ನನಗೆ ಅನ್ಸುತ್ತೆ. ಒಂದ್ಸಲ ಬಿಗ್ ಬಾಸ್ ಪರ್ಮಿಷನ್ ಕೊಟ್ಟರೆ ಇನ್ನೊಂದ್ಸಲ ಹೋಗ್ಬಿಟ್ಟು, ಬಿಕಾಸ್ ಇವಾಗ ಹೋಗೋದು ಇನ್ನೂ ಸ್ಪೆಷಲ್. ಅದು ಅಲ್ಲಿ ಲಾಸ್ಟ್ ವಾರ ಇದ್ದಾಗ ಬೇಜಾರಾಗ್ತಾ ಇದ್ದು. ಬಟ್ ಇವಾಗ ಮಿಸ್ಸಿಂಗ್ ಆಗ್ತಾ ಇದೆ. ಇವಾಗ ಅನ್ನಿಸ್ತದೆ ಒಂದು ಸಲ ಬಿಡಿ ಬಿಗ್ ಬಾಸ್ ಒಳಗಡೆ ಒಂದ್ಸಲ ಹೋಗಿ ಎಂಜಾಯ್ ಮಾಡ್ಬರ್ತೀನಿ ನಾನು ಅಂತ. ಸೊ ಈಗ ನೀವು ಬಿಗ್ ಬಾಸ್ಗೆ ಹೋದಾಗ ಸುಮಾರು ಸಲ ನಮ್ಮ ತುಳುನಾಡಿನ ಭಾಷೆ ತುಳು ಬಗ್ಗೆ ಸುಮಾರು ಕಡೆ ಮಾತಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಕೆಲವೊಂದು ನಮಗೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ನಾನು ಒಂದು ಡೈರೆಕ್ಟ್ ಕ್ವಶನ್ ಕೇಳೋದಾದ್ರೆ, ನೀವು ಎಲ್ಲಿಯಾದ್ರೂ ಮೆನ್ಷನ್ ಮಾಡಿದ್ರ ನಮ್ಮದೊಂದು ತುಳು ಭಾಷೆ ಅಂತ ಇದೆ, ಆ ಭಾಷೆ ಒಂದು 8ನೇ ಪರಿಚಯದಕ್ಕೆ ಸೇರಿದ್ರೆ ಒಳ್ಳೇದಿತ್ತು, ಅದನ್ನ ಒಂದು ಅಷ್ಟು ಲಕ್ಷ ಜನ ಮಾತಾಡ್ತಾರೆ, ಅದ್ರ ಬಗ್ಗೆ ಏನಾದ್ರೂ ಚರ್ಚೆ ಮಾಡಿದ್ರ ನೀವು? ಅದೇ ಒಂದು ವಿಷಯ ಏನು ಅಂತಂದ್ರೆ, ಇವಾಗ 1.5 ಗಂಟೆ ಎಪಿಸೋಡ್ ಇರುತ್ತೆ. ಸೊ ಅದರಲ್ಲಿ ಎಲ್ಲ ಹಾಕ್ತಾರೋ ನನಗೆ ಅದು ನಮ್ಗೆ ತಲೆಗೂ ಹೋಗಲ್ಲ. ಅಲ್ಲಿ ನಾವು ಏನೋ ಮಾತಾಡೋದು ಇದು ಟಿವಿಲಿ ಬರಬೇಕು ಅಥವಾ ಇದು ಕಂಟೆಂಟ್ ಆಗಿ ಕಾಣಬೇಕು ಅಥವಾ ಯಾರೋ ನೋಡ್ತಾರೆ ಅಂತಲ್ಲ. ನಾವು ನಮಗೆ ಮಾತಾಡಬೇಕಾದ್ರೆ ವಿಷಯಗಳು ಬರುತ್ತೆ, ಅವಾಗ ಚರ್ಚೆಗಳಾಗ್ತಾ ಹೋಗುತ್ತೆ. ಸೊ ಇವಾಗ ನಾವು ದೈನಂದಿನ ಜೀವನ ಹೆಂಗಿರುತ್ತೆ ಅದರಲ್ಲಿ ನಾವು ಯಾರೋ ನೋಡ್ಬೇಕು ಅಂತ ಮಾತಾಡೋಲ್ಲ ಅಲ್ವಾ, ನಮ್ದೇನೋ ಭಾವನೆಗಳು ಬಂದಾಗ ಮಾತಾಡ್ತೀನಿ. ಸೊ ತುಳು ಭಾಷೆಯ ಬಗ್ಗೆ ಅಥವಾ ತುಳುನಾಡಿನ ಬಗ್ಗೆ ನಾನು ಎಷ್ಟೊಂದು ಕಡೆ ಹೇಳಿದ್ದೀನಿ ಅಂತಂದ್ರೆ ಗೊತ್ತಿಲ್ಲ ಯಾವುದೆಲ್ಲ ಹೊರಗಡೆ ಪ್ಲೇ ಆಗಿದೆ ಅಂತ. ಸೊ ನಾನು ತುಳು ಭಾಷೆ 8ನೇ ಪರಿಚಯದಕ್ಕೆ ಸೇರುವಂತಹ ವಿಚಾರವಾಗಿರ್ಬೋದು, ತುಳು ಭಾಷೆ ಎಷ್ಟು ಒಂದು ಹಳೆಯ ಭಾಷೆ ಅದ್ರ ಬಗ್ಗೆ ನಾನು ಮಾತಾಡಿದ್ದೆ. ಅಂಡ್ ತುಳುನಾಡು ಅಂದ್ರೆ ಏನು, ನಮ್ಮ ಕಲ್ಚರ್ ಏನು, ತುಳು ಭಾಷೆಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ, ಅಥವಾ ತುಳು ಭಾಷೆ ಅಂದ್ರೆ ನಮಗೊಂದು ಏನು ಫೀಲ್ ಇದೆ ಮನಸ್ಸಿನ ಒಳಗಡೆ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ಅಂಡ್ ನಾವು ತುಳು ಸಿನಿಮಾ ರಂಗ ಅಂದ್ರೆ ಏನು, ಎಷ್ಟು ಕಷ್ಟದಲ್ಲಿ ಇದ್ರೂ ಕೂಡ ಎಷ್ಟು ಖುಷಿಯಿಂದ ನಾವು ತುಳು ಸಿನಿಮಾ ಮಾಡ್ತೀವಿ. ಎಷ್ಟೋ ಗೊತ್ತಿಲ್ಲ ನಿಮ್ಗೆ ಯಾವ್ದೆಲ್ಲ ತೋರಿಸಿದಾರೆ ನೋಡಿದಿರಾ ಅಂತ. ತುಳು ಸಿನಿಮಾದ ಬಗ್ಗೆ ನಾನು ಎಲ್ಲಾ ವೇದಿಕೆಯಲ್ಲೂ ನಮ್ಮ ಬಗ್ಗೆ ಏನಾದ್ರು ಹೇಳೋದಕ್ಕಿದ್ರೆ ಅಲ್ಲಿ ತುಳು ಭಾಷೆ, ತುಳು ಸಿನಿಮಾ ರಂಗ, ನನ್ನ ಸಿನಿಮಾ ಗಿರ್ಗಿಟ್ ಇದಿಲ್ಲದೆ ಆ ವೇದಿಕೆನೇ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಬಿಕಾಸ್ ನಾನು ಎಲ್ಲ ಕಡೆ ಅದೇ ಹೇಳಿದ್ದು, ನನಗೆ ತುಳು ಭಾಷೆಯ ಜನರು ಯಾವ ರೀತಿಯ ಪ್ರೀತಿಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ, ನಾನೊಬ್ಬ ತುಳು ನಾಡಿನವನಾಗಿರೋದ್ರಿಂದಾಗಿ ನನ್ನ ಲೈಫ್ ಕೊಟ್ಟಿದ್ದೆ ನನಗೆ ತುಳು ಭಾಷೆ ಒಂದು ಸಿನಿಮಾ, ಅದು ಹೇಳ್ಕೊಂಡಿದ್ದೆ. ಅಂಡ್ ತುಳುವಲ್ಲಿ ಆಗುವಂತಹ ಆಚರಣೆಗಳ ಬಗ್ಗೆ ಮಾತಾಡಿದ್ದೆ. ತುಳುವಲ್ಲಿ ಏನೇನೆಲ್ಲ ಕಲ್ಚರ್ ಇದೆ, ಹುಲಿವೇಷ ಎಷ್ಟು ಇಂಪಾರ್ಟೆಂಟ್, ಭೂತಾರಾಧನೆ ಅಂದ್ರೆ ಏನು, ಅಂಡ್ ಯಕ್ಷಗಾನದ ಇಂಪಾರ್ಟೆನ್ಸ್ ಏನು, ಇದೆಲ್ಲ ಎಷ್ಟು ತೋರಿಸಿದಾರೆ ನನಗೆ ಗೊತ್ತಿಲ್ಲ. ಬಿಕಾಸ್ ಅದು ನಮ್ಮ ಕೈಯಲ್ಲಿ ಮಾತಾಡಿದ್ದೀರಿ.
ಎಷ್ಟೊಂದು ಮಾತಾಡಿದ್ದೀನಿ. ಅಂಡ್ ಸೋಮಣ್ಣ ಅವ್ರ ಜೊತೆ ಇಂಟರ್ವ್ಯೂ ಆದಾಗಲೂ ನಾನು ಹೇಳಿದ್ದೆ, ನನ್ನ ಇಲ್ಲಿಗೆ ಬಂದಿರೋ ಉದ್ದೇಶ ಏನು, ಒಂದ್ ಕಡೆ ಕನ್ನಡ ಸಿನಿಮಾ ರಂಗದಲ್ಲಿ ನನಗೆ ಹೆಸರು ಮಾಡಬೇಕು, ಇನ್ನೊಂದ್ ಕಡೆ ತುಳು ಸಿನಿಮಾ ರಂಗದಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ಎಲ್ರಿಗೂ ಸಿಗೋ ತರ ಆಗೋ ತರ ಒಂದು ಮಾರ್ಕೆಟ್ ಬಿಲ್ಡ್ ಆಗಬೇಕು, ಇದೆಲ್ಲ ಹೇಳಿದ್ದೆ. ಬಟ್ ಎಷ್ಟು ನೋಡಿದ್ದಾರೆ ನನಗೆ ಗೊತ್ತಿಲ್ಲ. ಬಿಕಾಸ್ ಅಲ್ಲಿ ಗೊತ್ತಿರೋ ಸತ್ಯ ಏನು ಅಂತಂದ್ರೆ, ನಾನು ತುಳು ಸಿನಿಮಾ ಆಕ್ಟರ್, ನಾನು ಬಂದಿರೋದು ತುಳುನಾಡಿನಿಂದ, ನಾನೊಬ್ಬ ತುಳು ಆರ್ಟಿಸ್ಟ್ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಎಲ್ಲೋ 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 ಅಲ್ಲ, ಎಲ್ಲಾ ಕಡೆಗಳಲ್ಲೂ ನಾನು ಹೇಳಿದ್ದೀನಿ. ಬಟ್ ತೋರಿಸಿದ್ದಾರೆ. ಅಂಡ್ ಹುಲಿ ವೇಷ, ಸೊ ಅದ್ರ ಬಗ್ಗೆ ಹೇಳಿ 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 ಎಂಡ್ ಅಲ್ಲಿ ಹುಲಿ ವೇಷನೇ ಮನೆ ಒಳಗಡೆ ಬರೋ ತರ ಆಯ್ತು. ನನ್ನ ಪ್ರಕಾರ ಇಲ್ಲಿ ತನಕ 9 ಸೀಸನ್ಗಳಲ್ಲಿ ಹುಲಿ ವೇಷ ಮನೆಗೆ ಬಂದಿಲ್ಲ ನಮ್ಮ ತುಳು ಸಾಂಗ್ ಕೂಡ ತುಳು ಸಾಂಗ್ ಇಲ್ಲಿ ತನಕ ಪ್ಲೇ ಆಗಲ್ಲ. ಸೊ ನಾನು ಖುಷಿ ಇದೆ ತುಳು ಬಗ್ಗೆ, ಅಂದ್ರೆ ಆ ಪ್ರೀತಿಯ ಕ್ಷಣಗಳನ್ನ ಅಲ್ಲಿ ನಾನು ಸವೆದಿದ್ದೀನಿ ಅಂತ. ಈಗ ರೂಪೇಶ್ ಅವರ ಬಗ್ಗೆ ಹೆಚ್ಚಿನವ್ರ ಹತ್ರ ಕೇಳಿದಾಗ ಒಂದು ಸಾಮಾನ್ಯವಾದ ಕ್ವಶನ್ ಇತ್ತು, ಅವನಿಗೆ ಕೈಯಲ್ಲಿ ಮೈಕ್ ಕೊಟ್ಟ ಕೂಡಲೇ ಅವನಿಗೊಂದು ಜೋಶ್ ಬರುತ್ತೆ ಅಂತ. ಅಲ್ಲಿ ಮೈಕೇ ಇರ್ಲಿಲ್ಲ, ನಿಮ್ಮನ್ನು ನೀವು ಹೇಗೆ ಬೂಸ್ಟಪ್ ಮಾಡ್ತಾ ಇದ್ರಿ ಅಂತ ಅಲ್ಲಿ? ಅದೇ ಅಲ್ಲೊಂದು ಮೈಕ್ ಇಲ್ಲಿತ್ತು, ಬಟ್ ಅದ್ರೊಂದು ಮೈಕ್ ತರ ಫೀಲ್ ಆಗಲ್ಲ, ಅದೇನೋ ಬ್ಯಾಗ್ ಹಾಕಿ ಅದು ತಲೆಯಲ್ಲಿ ಇರಲ್ಲ ಮೈಕು ಅಂತ. ಬಟ್ ಅಲ್ಲಿ ನಿಜವಾಗ್ಲೂ ನನಗೆ ಆ ಮನೆ ಏನ್ ಕಲ್ಸಿದೆ ಅಂತಂದ್ರೆ, ನಾನು ಹೊರಗಡೆ ಒಬ್ಬ ಪರ್ಫಾರ್ಮರ್ ಆಗಿ ನೀವೆಲ್ಲ ನೋಡಿದ್ರಿ, ಸ್ಟೇಜಿಗೆ ಬಂದ್ರೆ ರೂಪೇಶ್ ಹಿಂಗೆ, ಸಿನಿಮಾ ಮಾಡಿದ್ರೆ ಹಿಂಗೆ, ಪ್ರಮೋಷನ್ ಅಲ್ಲಿ ಹಿಂಗಿರ್ತಾನೆ ಸಿನಿಮಾ ಅದು, ಅಥವಾ ಇಂಟರ್ವ್ಯೂಗಳಲ್ಲಿ ಬಂದಾಗ ಹಿಂಗೆ. ರೂಪೇಶ್ ವ್ಯಕ್ತಿಯಾಗಿ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಬಿಕಾಸ್ ನೀವೇನು ಸಿನಿಮಾ ನೋಡ್ತೀರಾ, ನೀವೇನು ನನ್ನ ಶೋ ನೋಡ್ತೀರಾ, ನೀವೇ ನನ್ನ ಇಂಟರ್ವ್ಯೂಸ್ ನೋಡ್ತೀರಾ, ನೀವೇ ನನ್ನ ಹಾಡುಗಳು ನೋಡ್ತೀರಾ, ಇದೇ ನನ್ನ ಪ್ರಪಂಚ ಕೂಡ ಆಗಿತ್ತು. ನನಗೆ ಕೆಲಸ ಬಿಟ್ಟರು ಬೇರೆ ಏನೇನೂ ಗೊತ್ತಿರಲಿಲ್ಲ, ಪರ್ಸನಲ್ ಲೈಫ್ ಬಗ್ಗೆ ಇಂಟ್ರೆಸ್ಟೇ ಇರಲಿಲ್ಲ ನನಗೆ. ನನಗೆ ಸಿನಿಮಾ ಮಾಡಬೇಕು ಅಥವಾ ಆಂಕರಿಂಗ್ ಮಾಡಬೇಕು, ಕೆಲಸ ಮಾಡಬೇಕು, ಅದು ಸಕ್ಸಸ್ ಆಗ್ಬೇಕು, ಇಷ್ಟೇ ಲೈಫಲ್ಲಿ ಗೋಲ್ ಇದ್ದಿದ್ದು. ಮನೆ ಒಳಗಡೆ ಹೋದಾಗ ನನಗೆ ರೂಪೇಶ್ ಶೆಟ್ಟಿ ಏನು ಅಂತ ನನಗೆ ಅರ್ಥ ಆಯ್ತು. ರೂಪೇಶ್ ಶೆಟ್ಟಿ ಅಂದ್ರೆ ಪರ್ಸ್ನಲಿ ನಾನು ಹೀಗಿದ್ದೀನಿ. ಸೊ ನಾನು ಈ ತರ ಸಿಚುವೇಶನ್ಸ್ಗಳು ಬಂದಾಗ ಒಬ್ಬರ ಹತ್ರ ಫ್ರೆಂಡ್ ಆಗಿ ನಾನು ಹಿಂಗಿರ್ತೀನಿ, ಅಥವಾ ನಾನೊಬ್ಬ ಬೇಜಾರಾದಾಗ ಹಿಂಗ್ ಬಿಹೇವ್ ಮಾಡ್ತೀನಿ, ಕೋಪ ಬಂದಾಗ ಹಿಂಗ್ ಆಡ್ತೀನಿ, ಅಂಡ್ ಡಿಸ್ಟರ್ಬ್ ಆದಾಗ ಹಿಂಗಿರ್ತೀನಿ. ಸೊ ನನ್ನ ಎನರ್ಜಿ ಏನು ಅಂದ್ರೆ, ಸ್ಟೇಜಲ್ಲಿ ಎನರ್ಜಿ ಬೇರೆ, ಬಟ್ ಮನೆಯಲ್ಲಿ ಸುಮ್ಮನೆ ಇರ್ಬೇಕಾದ್ರೆ ನಾನು ಇಷ್ಟು ಎನರ್ಜೆಟಿಕ್ಕು, ಇದೆಲ್ಲ ಮನೆಯಲ್ಲಿ ನನಗೂ ಗೊತ್ತಾಗಿದ್ದ ಬಿಗ್ ಬಾಸ್ ಮನೆಯಲ್ಲಿ. ಸೊ ನೀವು ಫಿಟ್ನೆಸ್ ಬಗ್ಗೆ ಕೂಡ ತುಂಬಾ ಇದು ತಗೊಳ್ತಾ ಇದ್ರಿ, ಕೇರ್ ತಗೊಳ್ತಾ ಇದ್ರಿ, ಡೈಲಿ ಜಿಮ್ಮಿಗೆ ಹೋಗೋದು, ಜಿಮ್ಮಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾದಂತ ಬೇರೆ ಏನಾದ್ರು ಮಾಡುವಂಥದ್ದು, ಫುಡ್ ಅಲ್ಲಿ ಒಂದು ಡಯಟ್ ಅಂತ ಹೇಳಿ ಹೋಗಿ ಬರುವಷ್ಟರಲ್ಲಿ ಎಷ್ಟು ಕೆಜಿ ಕಡಿಮೆ ಆಗಿದ್ದೀರಿ, ಮತ್ತೆ ಅಲ್ಲಿ ವ್ಯಾಯಾಮದ ಬದಲಿಗೆ ನೀವೇನು ಬೇರೆ ಪ್ರಾಕ್ಟೀಸಸ್ ಮಾಡ್ತಾ ಇದ್ರಿ ಅಂತ? ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ನನ್ನ ಪ್ರಕಾರ ಒಂದು 7 ರಿಂದ 8 ಕೆಜಿ ಅಂತೂ ಇಳಿದಿರ್ತೀನಿ. ಹೋಗ್ಬೇಕಾದ್ರೆ ಹಿಂಗ್ ಹೋಗಿದ್ದೆ ನಾನು. ಸೊ ಬರ್ಬೇಕಾದ್ರೆ ನೋಡಿ, ಇವಾಗ ಏನೂ ಇಲ್ಲ, ಬೈಸ್ ಗೀಸ್ ಏನೂ ಇಲ್ಲ. ಅಲ್ಲಿ ಜಿಮ್ ಅಂದ್ರೆ ಡಂಬಲ್ಸ್ ಇದೆ, ಡಂಬಲ್ಸ್ ಇಟ್ಟಿದ್ದಾರೆ, ಡಂಬಲ್ಸ್ ಒಂದು ಟ್ರೆಡ್ಮಿಲ್ ಇಟ್ಟಿದ್ದಾರೆ, ಒಂದು ಬೆಂಚ್ ಇಟ್ಟಿದ್ದಾರೆ, ಇದು ಬಿಟ್ಟು ಬೇರೆ ಏನೂ ಇಲ್ಲ. ಬಟ್ ಅದರಲ್ಲಿ ಜಾಸ್ತಿ ಏನು ಮಾಡೋಕ್ಕಾಗಲ್ಲ, ನೀವು ಎಲ್ಲ ಪಾರ್ಟಿಗೆ ಆಡೋಕ್ಕಾಗಲ್ಲ. ಬಟ್ ನಾನು ರೆಗ್ಯುಲರ್ಲಿ ಅದರಲ್ಲಾದ್ರೂ ಆದಷ್ಟು ವರ್ಕೌಟ್ ಮಾಡ್ತಾ ಇದ್ದೆ. ಬಟ್ ಹೋಗ್ತಾ ಏನಾಯ್ತು, ಟಾಸ್ಕ್ಗಳು ಜಾಸ್ತಿ ಆಯಿತು, ಟೈಮ್ ಇರ್ತಾ ಇರಲಿಲ್ಲ. ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಟಾಸ್ಕ್ ಶುರು ಆಗ್ತಾ ಇತ್ತು. ಸೊ ಹಾಗಾಗಿ ಜಿಮ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ವರ್ಕೌಟ್ ತುಂಬ ಮಿಸ್ ಆಗ್ತಾ ಇತ್ತು. ಬಟ್ ಇವಾಗ ಇದು ಫಿಸಿಕ್ ನಂಗೆ ತುಂಬ ಕಂಫರ್ಟೇಬಲ್ ಆಗಿ ಅನ್ನಿಸ್ತಾ ಇದೆ. ಒಂದು ಸ್ವಲ್ಪ ಮಸಲೆಲ್ಲ ಬಿಲ್ಡ್ ಮಾಡ್ಕೊಂಡು ಹಿಂಗೆ ಮೇಂಟೈನ್ ಮಾಡೋಣ ಅಂತ ಇದೀನಿ ನಾನು. ಈಗ ರೂಪೇಶ್ ಶೆಟ್ಟಿ ಅವರು ಹೋಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಷ್ಟರಲ್ಲಿ 100 ಜನ ಇದ್ದ ಅಭಿಮಾನಿಗಳು 1 ಲಕ್ಷಕ್ಕೆ ಬಂದು ಮುಟ್ಟಿದ್ದಾರೆ. ಎಷ್ಟು ಜವಾಬ್ದಾರಿ ಜಾಸ್ತಿ ಆಗಿದೆ ಅವರಿಗೆ, ನೀವಿನ್ನು ಏನು ಕೊಡಬೇಕು ಅಂತ ಅನ್ಕೊಂಡಿದ್ದೀರಿ ಒಂದು ಬೂಮ್ ಲೆವೆಲ್ ಅಲ್ಲಿ? ತುಂಬ ಖುಷಿ ಇದೆ. ಬಿಕಾಸ್ ನಾನು 150 ದಿನಗಳ ಜರ್ನಿ ನಂದು OTT ಇಂದ ಇಲ್ಲಿ ತನಕ. ಏನು ಮನೆ ಒಳಗಡೆ ಹೋಗ್ಬೇಕಾದ್ರೆ ನನಗೆ ಅಂತ ಒಂದು ಸಪೋರ್ಟ್ ಮಾಡಿದಾಗ ಒಂದು ಸ್ವಲ್ಪ ಜನ ಇದ್ರು ನಮ್ಮ ಊರಲ್ಲಿ. ಹೊರಗಡೆ ಬರ್ಬೇಕಾದ್ರೆ ಕರ್ನಾಟಕದಾದ್ಯಂತ, ವಿಶ್ವದಾದ್ಯಂತ ಎಲ್ಲೆಲ್ಲ ಬಿಗ್ ಬಾಸ್ ನೋಡಿದವರು ಇದ್ದಾರೆ. ಅವರೆಲ್ಲ ಬಂದು ಕೆಲವರು ಅಳ್ತಾರೆ, ನಿನ್ನ ಮಗನ ತರ, ನಿನ್ನ ತರ ವ್ಯಕ್ತಿತ್ವ ನಾನೆಲ್ಲೂ ನೋಡಿಲ್ಲ, ಈ ತರ ಎಲ್ಲ ಮಾತಾಡಿದಾಗ ನನಗೆ ಇನ್ನೂ ರಿಯಲೈಸ್ ಆಗ್ತಾ ಇಲ್ಲ, ನಾನು ಮನೆ ಒಳಗಡೆ ಅಂಥದ್ದು ಏನು ಮಾಡಿದ್ದೀನಿ, ಅಂಥದ್ದು ಏನು ಕಂಡಿದೆ ಅವ್ರಿಗೆ. ಇಷ್ಟೊಂದೆಲ್ಲ ಬಿಗ್ ಬಾಸ್ ಇಂದ ಒಂದು ಫೇಮ್ ಸಿಗೋದು ಓಕೆ, ಪ್ರೀತಿ ಸಿಗೋದು ಬೇರೆ ವಿಷಯ ಅಲ್ವಾ. ಸೊ ಇಷ್ಟೊಂದೆಲ್ಲ ಪ್ರೀತಿ ಸಿಗುತ್ತಾ, ನನಗೆ ಇನ್ನೂ ಅದನ್ನ ಅದ್ರ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಬಟ್ ಇಷ್ಟೊಂದೆಲ್ಲ ಸಿಕ್ಕಿದೆ ಬಿಗ್ ಬಾಸ್ ಇಂದ ನನಗೆ ಅಂತ.